ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಬ್ರಿಟಿಷರು ದೇಶ ಆಳ್ನವು ಭಾರತದಕ್ಲಿನ ಮನಸ್ಸು ಸಂಸ್ಕೃತಿ ಆತ್ಮವಿಶ್ವಾಸದ ಮಿತ್ತು ಪರಿಣಾಮ ಬೀಳ್ದನೆಂದು ದೃಶ್ಯ ಮಾಧ್ಯಮ ಸಂಪಾದಕರು ರಂಗನಾಥ ಭಾರದ್ವಾಜ್ ಪಂತರು. ಕಲ್ಲಡ್ಕ ಶ್ರೀರಾಮ ಕಾಲೇಜು ರಾಷ್ಟ್ರೀಯ ವಿಚಾರಕೂಟ ಉದೀಪನ ಮಲ್ತದ ಅರ್ಪಾತಿರಿಯರು. ವಸಾಹತು ಮನೋಭಾವದಿಂದ ಭಾರತೀಯದೆಡೆಗೆ ಒಂದು ಚಿಂತನೆ ಪನ್ಪುನ ರಾಷ್ಟ್ರೀಯ ವಿಚಾರಕೂಟ ಬಂಟ್ವಾಳ ತಾಲೂಕು ಕಲ್ಲಡ್ಕದ ಶ್ರೀರಾಮ ಪ್ರಥಮ ದರ್ಜೆ ಕಾಲೇಜು ಶುಕ್ರವಾರ ನಡೆತಂಡ. ಕಾಲೇಜ್ ಪ್ರಾಚಾರ್ಯರು ಬೊಕ್ಕ ವಿದ್ಯಾಕೇಂದ್ರದ ಮುಖ್ಯ ಕಾರ್ಯತುವನ್ನಾಧಿಕಾರಿ ಕೃಷ್ಣ ಪ್ರಸಾದ್ ಕಾಯರಕಟ್ಟೆ ಎತ್ಕೊಂದು ಸುರುತ ಪಾತ್ರ ಪಂಡೇರು. TV9 ಕನ್ನಡ ಚಾನೆಲ್ದ ಹಿರಿಯ ನಿರೂಪಕರು ಬೊಕ್ಕ ಸಂಪಾದಕರು ರಂಗನಾಥ್ ಭಾರದ್ವಾಜ್ ವಿಚಾರಕೂಟ ಉದೀಪನ ಮಲ್ತದ ಪಾತ್ರದ್ದು ಬ್ರಿಟಿಷರ್ನ ಆಳ್ವಿಕೆ ಭಾರತದಕ್ಲಿನ ಮನಸ್ಸು ಸಂಸ್ಕೃತಿ ಬೊಕ್ಕ ಆತ್ಮವಿಶ್ವಾಸದ ಮಿತ್ತು ಭಾರಿ ಪರಿಣಾಮ ಬೀರ್ದಂಡ. ಜಾತಿ ಮತ ಬೊಕ್ಕ ಕುಲತ ಆಧಾರದ ಮಿತ್ತು ಸಮಾಜ ಪಾಲಾಂದುಪ್ಪುನವು ದೇಶದ ಒಗ್ಗಟ್ಟಿಗೆ ಅಪಾಯ ಆದುಂಡು. ದೇಶದ ಜನ ಮಾತ ಒಂಜಾದು ಯೋಚನೆ ಮಲ್ತಜಿಂಡ ಭವಿಷ್ಯಡು ಗಂಭೀರ ಸಮಸ್ಯೆಲು ಎದುರಾವುಂದು ಭಾರದ್ವಾಜ್ ಪಂಡೇರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರ್ಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಗುರ್ಕಾರ್ನ ವಹಿಸಿದ ಪಾತಿರದು ಭಾರತದ ವಿಜ್ಞಾನ ಸಂಶೋಧನೆಲು ಸಾರಗಟ್ಲೆ ವರ್ಷಲಡಿದು ದುಂಬು ಸಾಧನೆಲು ಆದಿತ್ತಂಡಲ ಇತ್ತದ ಮಟ್ಟದ ತಾಂತ್ರಿಕ ಬುಲವಣಿಗೆನೆ ಮುಳಿಚಿಲಗ ಕಾರಣ ಅಂದು ಲೋಕ ತಿರಿದಂಡ. ನಮ್ಮ ದೇಶದ ಹಿರಿಮೆನು ಲೋಕಗು ತಿರಿಪಾದು ಭಾರತೀಯ ಸಂಸ್ಕೃತಿನೇ ಸೇರ್ಸಾವೊಂದು ಅಂಚನೆ ನಡತೊಂದು ನಮ್ಮತನದ ಚಿಂತನೆಲೆಗೆ ಮಹತ್ವ ಕೊರಡು ಪಂಪನ ಸಂದೇಶದೊಟ್ಟಿಗೂ ಈ ವಿಚಾರಕೂಟ ದಿವೊಂದು ಪಂಡೇರು. ಸಂಪನ್ಮೂಲ ವ್ಯಕ್ತಿಲಾದ ಡಾಕ್ಟರ್ ಆರತಿ ವಿಬಿ ಪಿ, ರಾಜೀವ ಕುಡಚಿ, ರೋಹಿತ್ ಚಕ್ರವರ್ತಿ, ಪ್ರಜ್ಞಾ ಪ್ರವಾಹದ ರಘುನಂದನ್ ಬೇತೆ ಬೇತೆ ವಿಷಯಗಳ ಬಗೆಟ್ಟು ಪಾತಿರಿಯರು. ದಿಲ್ಲಿಯನ್ನ ಆಳದವನೇ ದಿಲ್ಲೀಶ್ವರ, ಅವನೇ ಪರಮೇಶ್ವರ ಅನ್ನುವಂಥ ಮನೋಭಾವನೆ ಈಗಲೂ ಕೂಡ ಹಂಗೆ ನೋಡಿ. ದಿಲ್ಲಿಲಿರುವಂಥ ನಾಯಕರು ಪೆಕರ್ರ ಪೆದ್ರ ಕೇಳಲ್ಲ, ಹೋಗಿ ಅವರು ಹೇಳಿಬಿಟ್ರೆ ಪರಮಾನಂದ. ಇಂಥ ಒಂದು ಮನೋಭಾವನೆ ಎಲ್ಲಿ ತಂದಿದ್ದೀವಿ ನಾವು? ಏನಾದರೂ ಮಾತಾಡಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಸ್ಥಿತಿ ಇದೆ. ಜಾತಿ ಬಂದ್ಬಿಡುತ್ತೆ, ಮತ ಬಂದ್ಬಿಡುತ್ತೆ, ಕುಲ ಬಂದ್ಬಿಡುತ್ತೆ. ದೇಶ ಅನ್ನೋದನ್ನು ಬಿಟ್ಟು ನಾವು ಇನ್ನೆಲ್ಲ ವಿಚಾರಗಳ ಕಡೆಗೂ ಕೂಡ ಗಮನ ಕೊಡ್ತೀವಿ. ಇದ ಭಾರತೀಯತೆ, ಇದ ಭಾರತೀಯತೆ. ಎಲ್ಲಿ ಹೋಯ್ತು ನಮ್ಮತನ? ಆ ಭಾರತೀಯತೆ, ಸ್ವಧರ್ಮ, ಸ್ವದೇಶ ತುಂಬಿ ತುಳುಕಾಡ್ತಾ ಇದೆ. ಹೀಗಾಗಿ ನನಗನ್ಸುತ್ತೆ ಇಂಥ ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಜವಾದಂಥ ಎಲ್ಲೋ ಒಂದು ಕಡೆಗೆ ಸ್ಟಫ್ ಇರುವಂಥ ಮಕ್ಕಳುಗಳು ಬರ್ತಾರೆ ಅಂತಂದರೆ ಇಂಥ ಶಿಕ್ಷಣ ಸಂಸ್ಥೆಗಳಿಂದ ಬರ್ಬೋದು ನೋಡಪ್ಪ ಅಂತ ಹೊಗಳಕ್ಕೆ ಹೇಳ್ತಾ ಇಲ್ಲ ನಾನು. ಬಹಳ ಬೇಸರ ಆಗುತ್ತೆ, ಬಹಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇಂಥ ಒಂದು ಶಾಲೆ ನೋಡೋಕ್ಕೆ ನಾವು ಈ ಕಡೆಗೆ ಕಲ್ಲಡ್ಕಕ್ಕೆ ಬರಬೇಕಾ, ಆ ಕಡೆಗೆ ಅದಕ್ಕೆ ಹೋಗಬೇಕಾ, ಮೈಸೂರು ರಾಮಕೃಷ್ಣಾಶ್ರಮಕ್ಕೆ ಹೋಗಬೇಕಾ, ಅಥವಾ ಉತ್ತರ ಕರ್ನಾಟಕದ ಕೆಲ ಮಠಮಾನ್ಯಗಳು ನಡೆಸ್ತಾವಲ್ಲ ಶಾಲೆಗಳು ಅಲ್ಲಿಗೆ ಹೋಗಬೇಕಾ? ಎಲ್ಲಿಗೆ ಬಂದು ನಿಂತೀವಿ ನಾವು? ಅದಕ್ಕೋಸ್ಕರ ಈಗ ಏನಾಗಿದೆ ಅಂದರೆ ನಮ್ಮವರೆಲ್ಲರಿಗೂ ಕೂಡ ವಿಪರೀತವಾದಂಥ ಒಂದು ಗೊಂದಲ, ತುಂಬ ಕನ್ಫ್ಯೂಷನಲ್ಲಿ ನಾವು ಇಟ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳುಗಳನ್ನು. ನಮ್ಮತನವನ್ನು ನಾವು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮಕ್ಕಳ ಮನಸ್ಥಿತಿನ ತಂದಿಟ್ಬಿಟ್ಟಿದ್ದೀವಿ ನಾವು. ನಮ್ಮದನ್ನು ಆಚರಣೆಗೆ ತರಬೇಕು ನಾವು. ಮತ್ತೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಅಂತ ನಿಮಗೆಲ್ಲರಿಗೂ ಗೊತ್ತು. ಯುದ್ಧದ ಶಬ್ದ ಹೆಚ್ಚಿರುವುದು ಪಾಶ್ಚಾತ್ಯರಲ್ಲಿ, ನಮ್ಮಲ್ಲಿ ಶಾಂತಿ ಇರುವಂಥದ್ದು. ಅವರಲ್ಲಿ ಶಸ್ತ್ರ ಇದೆ, ನಮ್ಮ ಹತ್ರ ಶಾಸ್ತ್ರ ಇದೆ. ಪೂರ್ತಿಯಾಗಿ ಅವರಿಗಿಂತ ಭಿನ್ನವಾಗಿರುವಂಥ ಏಕೈಕ ದೇಶ ಭಾರತ. ಅವರ ಯೋಚನೆ ಬೇರೆ, ನಮ್ಮ ಯೋಚನೆಯೇ ಬೇರೆ. ಅವರಲ್ಲಿ ಏಕದೇವ ಆರಾಧನೆ ಇದ್ದರೆ ಇಲ್ಲಿ ಬಹುದೈವ ಆರಾಧನೆ ಇದೆ. ಅವರು ಏಕತೆಯನ್ನೇ ನಂಬಿಕೊಂಡಿದ್ದರೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ನಂಬಿಕೊಂಡಿರುವುದು. ಹೀಗೆ ವೈಶಿಷ್ಟ್ಯಪೂರ್ಣವಾದಂಥ ಒಂದು ದೇಶ ಏನಿದೆ, ಈ ದೇಶವನ್ನು ಹೆಚ್ಚೆಚ್ಚು ತಿಳ್ಕೊಂಡಷ್ಟು ನಾವು ಎತ್ತರಕ್ಕೆ ಇರ್ಬಿಡ್ತೇವೆ ಅಂತ. ಅದಕ್ಕೋಸ್ಕರ ನಾವು ಜಗತ್ತಿಗೆ ಕೊಡುವಂಥದ್ದಿದೆ. ಜಗತ್ತಿನ ಹೊಸ ವೈಜ್ಞಾನಿಕ ಸಂಶೋಧನೆ ಇದ್ದರೆ ಸ್ವೀಕಾರ ಮಾಡೋಣ, ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. ಆದರೆ ಜಗತ್ತಿಗೆ ಕೊಡುವಂಥ ತುಂಬ ಸಂಗತಿಗಳಿದೆ. ಅದನ್ನು ಕೊಡುವುದಕ್ಕೆ ಬೇಕಾದ ಅಂಥ ಚಿಂತನೆಯ ಮಟ್ಟವನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಆ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಕೃಷಿ ಮಾಡಿದಂಥ ಅನೇಕ ಜನ ಇಲ್ಲಿ ಕಣ್ಣು ಮುಂದೆ ಇದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಯಕ್ಷಗಾನದ ದಶಾವತಾರಿ ಪಂಡದೆ ಪುದರ್ಪೋಯಿನ ಹಿರಿಯ ಕಲಾವಿದರು ಸೂರ್ಯಕುಮೇರ್ ಗೋವಿಂದ ಭಟ್ರು ಶುಕ್ರವಾರ ತೀರ್ಥಹಳ್ಳಿ ಕರೆದು ಪೋಯರು. ಅರೆಗೂ 85 ವರ್ಷ ಪ್ರಾಯ ಆದಿತ್ತಂಡು.
ತೀರ್ಥಹಳ್ಳಿಡು ಮಲ್ಲಮಗನ ಇಲ್ಲಡು ಶುಕ್ರವಾರ ರಾತ್ರಿ ತೀರ್ನ ಸೂರಿಗುಮೇರ್ ಗೋವಿಂದ ಭಟ್ರೆಗೂ 85 ವರ್ಷ ಪ್ರಾಯ ಆದಿತ್ತಂಡು. ಯಕ್ಷಗಾನ ರಂಗದ ನಡತೊಂದುಪ್ಪುನ ವಿಶ್ವಕೋಶ ಯಕ್ಷಗಾನದ ದಶಾವತಾರಿ ಇಂಚ ಪುದರ್ ಪಡೆದಿತ್ತಿನ ಗೋವಿಂದ ಭಟ್ರು ತೆನ್ಕೈ ತಿಟ್ಟದ ஒரு ಶ್ರೇಷ್ಠ ಕಲಾವಿದರಾದಿತ್ತರು. 1951 ಯಕ್ಷಗಾನ ಮೇಳಗೂ ಸೇರ್ದು ಎಲ್ಪ ವರ್ಷದಾತ ಕಾಲ ಮುಲ್ಕಿ ಕೂಡ್ಲು ಸುರತ್ಕಲ್ ಈರಾ ಸೋಮನಾಥೇಶ್ವರ ಮೇಳೊಲೇಡು ತಿರ್ಗಾಟ ನಡಪಾದೆರು. ಕೌರವೆ, ರಕ್ತಬೀಜಾಸುರೆ, ಇಂದ್ರಜಿತು, ಮಾಘದ, ಕರ್ಣೆ, ಅತಿಕಾಯೆ, ನರಕಾಸುರೆ, ತಾಮ್ರಕ್ಷ, ಹಿರಣ್ಯಕಶಿಪು, ದೇವೇಂದ್ರೆ, ಅರ್ಜುನೆ, ಹನುಮಂತೆ, ಭೀಷ್ಮೆ, ಬಾಹುಬಲಿ, ವಿಶ್ವಾಮಿತ್ರೆ ಇಂಚ ವೇಷಲಡು ರಾಯಿಸಿದಿನಾರು ಗೋವಿಂದ ಭಟ್ರು. 2008 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2018 ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ, ಕನ್ನಡ ಸಾಹಿತ್ಯ ಪರಿಷತ್ ಪುರಸ್ಕಾರ, ಕರ್ನಾಟಕ ಜಾನಪದ ಸಾಧನಾ ಪ್ರಶಸ್ತಿ ಇಂಚಿತ್ತಿ ಅವೇತೋ ಪ್ರಶಸ್ತಿಲು ಅರಿಗ ಸಂದಿತ್ತಂಡು. ಮಣಿಮೇಖಲೆ, ಕನಕರೇಖೆ, ಕಾವೇರಿ ಮಹಾತ್ಮೆ, 3 ವಜ್ರಗಳು, ರಾಜಶೇಖರ ವಿಲಾಸ, ಮಹಾವೀರ ಸಾಮ್ರಾಟ ಅಶೋಕ, ನಹುಷೇಂದ್ರ ಇಂಚ 7 ಯಕ್ಷಗಾನ ಪ್ರಸಂಗಗಳನ್ನು ಬರೆತಿನ ಗೋವಿಂದ ಭಟ್ರು ಜಪಾನ್, ಅಬುದಾಬಿ, ಬಹರೇನ್, ದುಬೈಲಿಡು ಯಕ್ಷಗಾನ ಪ್ರದರ್ಶನ ಕೊಡ್ತೇರು. ಡಿಲ್ಲಿಡು ರಾಷ್ಟ್ರಪತಿಲಿನ ಎದುರು ಆಟಗೊಬ್ಬದಿನ ಕೀರ್ತಿಲ ಅರೆಗುಂಡು. ಪುತ್ತೂರು ತಾಲೂಕು ಬಾರದ ಮಹತೋಬಾರ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನಡು ವರ್ಷದ ಮಾಂಕಾಳಿ ದೈವದ ಮೆಚ್ಚಿ ಜಾತ್ರೆ ಶುಕ್ರವಾರ ಪರಿಗರ್ದಡು ನಡೆದ. ತುಳುನಾಡ ಸಾರತ್ತೊಂಜಿ ಧರ್ಮ ದೈವಲೆಡು ಮಾಂಕಾಳಿ ದೈವಲ ಒಂಜಿ ರಾಜನ್ ದೈವ ಆದಿತ್ತದು ಆರಾಧನೆ ಪಡೆಯೊಂದು ಬೈತಂಡು. ಬ್ರಹ್ಮ ಮುಗೆರ್ಲಿನ ದೈವಸ್ಥಾನುಡು ಬೊಕ್ಕ ಬೇತನೆ ದೈವಸ್ಥಾನುಲೆಡು ಮಾಂಕಾಳ್ದಿ ಆರಾಧನೆ ನಡತೊಂದುಂಡು. ಗಯಪದ ದಕ್ಷಿಣ ಕಾಶಿ ಪಣದು ಪುದರ್ ಪೋಯಿನ ಪುತ್ತೂರು ತಾಲೂಕು ಬಾರದ ಮಹತೋಬಾರ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನುಡು ಮಾಂಕಾಳ್ದಿ ಕ್ಷೇತ್ರದ ಪ್ರಧಾನ ದೈವ ಆದಿತ್ತದ ಆರಾಧನೆ ನಡತೊಂದುಂಡು. ದೇವಸ್ಥಾನುಡು ಮಾಂಕಾಳ್ದಿ ಅಪ್ಪೆನ ವರ್ಷದ ಮೆಚ್ಚಿ ಜಾತ್ರೆ ಶುಕ್ರವಾರ ರಾತ್ರಿ ಗಡ್ದಡು ನಡೆತಂಡು. ಊರು ಪರವೂರ ಬಾರಿ ಜನ ಭಕ್ತರು ಕ್ಷೇತ್ರುಡಿತದು ಮಾಂಕಾಳ್ದಿ ಅಪ್ಪೆನ ಮೆಚ್ಚಿನೆ ಮತ್ತೂದು ಪರಕೆ ಪಾರ್ದು ಬೂಲ್ಯದೆ ತೊಂಡೆರು. ಸಹಸ್ರಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಕೆ ರಾಧಾಕೃಷ್ಣ ನಾಯಕ್, ಕಾರ್ಯತೋವನ್ನಾಧಿಕಾರಿ ಕವಿತಾ ಎಂ, ಪ್ರಧಾನ ಪೂಜೆ ಮಲ್ಪನ ಹರೀಶ್ ಉಪಾಧ್ಯಾಯ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಬಿ ಗೋಪಾಲಕೃಷ್ಣ ರೈ, ವೆಂಕಪ್ಪ ಪೂಜಾರಿ ಮರುವೇಲ್, ಸೋಮನಾಥ, ಡಾಕ್ಟರ್ ರಮ್ಯಾ ರಾಜರಾಮ್, ದೇವಿದಾಸ್ ರಾಯ್, ಕೃಷ್ಣರಾವ್ ಅರ್ತಿಲಾ, ಅನಿತಾ ಕೇಶವಗೌಡ, ಮ್ಯಾನೇಜರ್ ವೆಂಕಟೇಶರಾವ್, ಪದ್ಮನಾಭ ಕುಲಾಲ್, ಕೃಷ್ಣ ಪ್ರಸಾದ್, ದಿವಾಕರ ಗೌಡ, ಸುಧಾಕರ್ ಶೆಟ್ಟಿ ಕಾರ್ಯಭಾರಡಿದ್ದರು. ಬೆಳ್ತಂಗಡಿ ತಾಲೂಕದ ವೇಣೂರು 33ನೇ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳ ಶನಿವಾರ ಕಾಂಡೆ ಉದಿಪನಾಡ್. ಬೆಳ್ತಂಗಡಿ ತಾಲೂಕದ ವೇಣೂರು 33ನೇ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳ ಶನಿವಾರ ಕಾಂಡೆ ಸುರುವಾಂಡ್. ಕಂಬಳ ಸಮಿತಿದಕ್ಲು ಭಿನ್ನ ರೀತಿದ ವಿಧಿವಿಧಾನುಲಿನ ನಡಪಾದ ಕಂಬಳ ಉದಿಪನಾಡ್. ಅಳವಂಗಡಿ ಅರಂತಲ್ದ ಡಾಕ್ಟರ್ ಪದ್ಮಪ್ರಸಾದ್ ಅಜಲೇರು ಸಭಾ ಕಾರ್ಯಕ್ರಮ ಉದೀಪನ ಮಲ್ತೇರು. ಕಂಬಳ ಸಮಿತಿದ ಮರ್ಯಾದೆ ಗುರ್ಕರ್ಯರು ರಕ್ಷಿತ್ ಶಿವರಾಮ್, ಪ್ರಧಾನ ಕಾರ್ಯಂತರು ಭರತ್ ರಾಜ್, ಪಾಪದಡ್ಕ ಗುತ್ತು, ಪಣವ್ ಗುರ್ಕರ್ಯರು ಅಶೋಕ್ ಪಾಣೂರು, ಕಾರ್ಯ ಗುರ್ಕರ್ಯರು ಶೇಖರ ಕೊಕ್ಕೇಡಿ ಬೊಕ್ಕ ಸದಸ್ಯರು ಈ ಪುರ್ತುಡಿತ್ತೇರು.
ಎಂಕಲ್ನ ಊರ್ತವೆ ಎಂಕಲ್ನ ಸೀಮೆದವೇ ನಡಪುನ ಒಂಜಿ ಕಂಬಳ ಅಂತ ಪಂಡ ಎಂಕ್ಲೆಗಿತ್ತು ಇಪ್ಪುನವು ಎಂಕಲ್ನ ಪುದರ್ ಒರಿಪರ ಎಂಕಲ ವೇಣುಡ್ದ ಕಂಬಳ ಮಾತ್ರ ಅಂಚಾದು ಇನಿ ಅಂಚಿನ ಒಂಜಿ ಯೋಗ್ಯ ಒಂಜಿ ಕಂಬಳ ಇನಿ ಎಂಕಲ್ನ ವೇಣುಡು ನಡತೊಂದು ನಮ್ಮ ಪಂಡ್ರ ಎಂಕ್ಲೆಗೆ ಭಾರಿ ಸಂತೋಷ ಒಂದುಂಡು ఆయన ಹಿಡ್ದಾರ ಈ ಒಂಜಿ ಕಂಬಳ ನನಾತ್ ಒಂಜಿ ಶಿಸ್ತುಬದ್ಧವಾದ ಭಾರಿ ಪೊರ್ಲುಡು ನಡಪಾಡು ಇನ್ನೊಂಜಿ ಸಮತೋಲನ ದೀಪನಂಚಿನ ಒಂಜಿ ಕ್ಷೇತ್ರ ಕ್ರೀಡೆ ಇನಿ ತುಳುನಾಡದ ಒಂಜಿ ಅವಿಭಾಜ್ಯ ಅಂಗ ಒಂಜಿ ಕಂಬಳಗ ಮಸ್ತ್ ಕಮೆಂಟ್ಸ್ ಎಲ್ಲ ಬರೋದುಂಡು ಅಂಡ ಆ ಕಮೆಂಟ್ಸ್ ದಾಲ ಆಸ್ಪದ ಇಜ್ಜಂದೆ ಎಡ್ಡೆ ಕಂಬಳ ಆವಡು ಮಾತ್ರೆಗಳ ದೆಕ್ಕ ಕೈಗೂಡಿಸೋನಗಳಿಗೆ ಪ್ರತಿಯೊರೆಗಳ ಆ ದೇವರ ಆರೋಗ್ಯ ನೆಮ್ಮದಿ ಅನುಗ್ರಹವನ್ನು ಕೊರಡು ಇನ್ನೊಂದು ಯಶಸ್ವಿ ಕಂಬಳ ಬಾರಿ ಲೋಕರೊಮ್ಮೆ ಪುಗರ್ಪೆಯನ್ನು ಬಡವಡು ಬಣ್ಣದ ರೆಡ್ಡು ಪಾತ್ರೆ ಬರಂದು ಪಾಶ್ಚಾತ್ಯ ಸಂಸ್ಕೃತಿ ಏತು ಬತ್ತಂಡಲ ತುಳುನಾಡದ ಸಂಸ್ಕೃತಿಯನ್ನು ದೊಂಕುದು ದುಂಬು ಪೋಯರೆ ಸಾಧ್ಯ ಇಂಚಿಂದು ರಾಜ್ಯ ವಿಧಾನಸಭೆತ ಗುರ್ಕಾರೆ ರಿಯೂಟಿ ಖಾದರ್ ಫರೀದ್ ಪಂತೆರ ಅದ್ಯಪಾಡಿ ದೈವಂಗಳ ಗುಡ್ಡೆ ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನಡು ಬ್ರಹ್ಮಕಲಶದ ಧಾರ್ಮಿಕ ಸಭೆಟ ಆರ್ಪಾತಿರಿಯರು ಕುಡ್ಲ ತಾಲೂಕದ ಅದ್ಯಪಾಡಿ ದೈವಂಗಳ ಗುಡ್ಡೆ ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನಡು ಶುಕ್ರವಾರ ಅಷ್ಟಬಂಧ ಬ್ರಹ್ಮಕಲಶದ ಅಕೇರಿದ ಧಾರ್ಮಿಕ ಸಭೆ ನಡೆತಂಡು ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ತುಂಬುದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಎತ್ಕೊಂಡಿರು ಶಾರದಾ ವಿದ್ಯಾಲಯದ ಗುರ್ಕಾರ್ಯರು ಡಾಕ್ಟರ್ ಎಂಬಿ ಪುರಾಣಿಕ್ ಗುರ್ಕಾರ್ಮಿಡು ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಯರು ಧಾರ್ಮಿಕ ಸಭೆ ಉದೀಪನ ಮಲ್ತಿರು ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಊರಿಗೂ ಎಡ್ಡೆ ಆವಡುಂದಾಂಡ ನಮ್ಮ ದೈವ ದೇವರನ ಸನ್ನಿಧಾನನು ತಿಂಜಾವಡು ಬ್ರಹ್ಮಕಲಶ ಈ ಊರ್ದ ಭಾಗ್ಯ ಅಂದ ಪಂಡಿರು ರಾಜ್ಯ ವಿಧಾನಸಭೆತ ಗುರ್ಕಾರ್ಯ ರಿಯೂಟಿ ಖಾದರ್ ಫರೀದ್ ಪಾತಿರ್ದು ಪಾಶ್ಚಾತ್ಯ ಸಂಸ್ಕೃತಿ ಏತು ಬತ್ತಂಡಲ ಅವು ತುಳುನಾಡದ ಸಂಸ್ಕೃತಿನ ದೊಂಕುದು ದುಂಬು ಪೋಯರೆ ಸಾಧ್ಯ ಇಜ್ಜಿ ಮುಲ್ಪದ ಮಾತಾ ಸಂಸ್ಕೃತಿನ ನನ್ನ ದುಂಬುದಕ್ಲಿಗೆ ವರ್ಗಾವಣೆ ಮಲ್ಪನ ಕಾರ್ಯಕ್ರಮ ಒಂದು ಪಂಡಿರು ಕಟೀಲು ಲಕ್ಷ್ಮೀನಾರಾಯಣ ಆಸರಣ್ಯರು ಪಾತಿರ್ದು ದೇವಿರು ನಮ್ಮನ್ನು ಬುಡ್ದುಪಾಡು ಜೆರಂದು ವಿಶ್ವಾಸ ಬೋಡು ನಮ್ಮ ದೇವಿರನ್ನು ಗಟ್ಟಿ ಪತನುಂಡ ಆರು ನಮ್ಮನ್ನು ಗಟ್ಟಿ ಪತನ್ ಮೆರಂದು ಪಂಡಿರು ಹರೀಶ್ ಶೆಟ್ಟಿ ಏತ ಮುಗರು ದೊಡ್ಡ ಮನೆ ರತ್ನಾಕರ್ ನಾಯಕ್ ಸಂತೋಷ್ ಶೆಟ್ಟಿ ಇಂಚ ಸಾಧಕರ ಬೊಕ್ಕ ದೇವಸ್ಥಾನಗಾದ ಬಾರಿ ಬೆನ್ನಿನಕ್ಲಿಗೆ ಮರ್ಯಾದೆ ಅರ್ಪಣೆ ಮಲ್ತಿರು ರಾಜ್ಯದ ದುಂಬದ ಮಂತ್ರಿ ಬಿ ರಮಾನಾಥ್ ರೈ ಬೆದ್ರ ಅರಂತಳದ ಕುಲದೀಪ ಚೌಟ ದೋಹಾ ಕತಾರ್ದ ರವಿ ಶೆಟ್ಟಿ ಮೂಡಂಬಾಯ್ ಅದಾನಿ ಗ್ರೂಪ್ದ ಕಿಶೋರ್ ಆಳ್ವಾ ಭುಜಂಗ ಶೆಟ್ಟಿ ಗುಡ್ಡೆಗುತ್ತು ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪ್ವೆಲ್ ಬೊಕ್ಕ ಎಚ್ ಕೆ ಪುರುಷೋತ್ತಮ ಉದಯಚಂದ್ರ ಭಂಡಾರಿ ದೇವದಾಸ್ ಶಿವರಾಮ್ ಮಲ್ಲಿ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯ ರಾಜಿತ್ ಕುಮಾರ್ ರೈ ಮಾಲಡಿ ಧಾರ್ಮಿಕ ಸಭೆಟ್ಟು ಪಾಲ್ಗೊಂಡಿರು ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಬೊಕ್ಕ ಕದ್ರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಬ್ರಹ್ಮಕಲಶೋತ್ಸವದ ಉದ್ದೇಶ ಎಂಚಿನ ಪಂಡ ದೇವರಿನ ಸನ್ನಿಧಾನ ಕಾಲ ಕಾಲಗೆ ಜಿಂಜಿದ್ ಬರೋಡು ಅಂದಾಂಡ ನಮ್ಮ ಕರ್ತವ್ಯ ನಾವು ಮಲ್ಪೊಡುಕೊಂಡ್ಪುನ ಉಮಾಮಹೇಶ್ವರ ದೇವರಿಗೆ ಮುಲ್ಪ ಬ್ರಹ್ಮಕಲಶ ಮಾಯಿಜಿಂದಾಂಡ ಬ್ಯಾತಿ ದಿಕ್ಕಡದಾಲ ಅರೆಗದಾಲ ತಿಕ್ಕು ಜಿಂದಿಚ್ಚಿ ಮಸ್ತ ದಿಕ್ಕಡ ದೇವರಿನ ಸನ್ನಿಧಾನ ಉಂಟು ಆಂಡ ಈ ಊರು ಗೆಡ್ಡೆ ಆವಡು ಅಂದಾಂಡ ನಮ್ಮ ನಂಬುದಿನ ಪುರಾಕದ ದೈವ ದೇವರಿನಗಳ ಸನ್ನಿಧಾನ ಜಿಂಜಾವನ ಕೆಲಸ ನಮ್ಮ ಕೈಟುಂಡು ನಮ್ಮ ಹಿರಿಯರ್ನಗಳು ಪಂಡ್ಪೇರೆ ದೈವ ದೇವರಿನ ಸನ್ನಿಧಾನ ಒಲ್ಪ ಇಜ್ಜಿ ಪಣ್ಣಿ ಮಾತ ದಿಕ್ಕಡೆ ಜಿಂಜಿದುಲೇರಿ ದೇವರಿನ ಸನ್ನಿಧಾನದ ಭಕ್ತರಿನಗಳು ಪೂರ ಒಂಜಿ ಮರತ ಗೆಲ್ಲು ಮಾತ ಇತ್ತಲಕ್ಕ ನಮ್ಮಟ ಬೋಡಾಯಿನಾಥ ಸಮೃದ್ಧಿದ ಫಲ ಮಾತ ಜಿಂಜುಡು ಅಂದಾಂಡ ನಮನೇ ನಮ್ಮ ಬೋಡಾಯಿನಾಥ ಸಮೃದ್ಧಿನ ಮಲ್ತೊಂಡು ಮಲಮಲ ಇಲ್ಲಿ ಕಟ್ಟುದು ಮಾತ್ರ ಅತ್ತು ಆಯ್ತಾ ಬದಲಿಗೆ ಊರದ ದೇವಸ್ಥಾನ ನಂಬುದಿನ ದೈವ ದೇವರಿನ ಸನ್ನಿಧಾನ ನಮ್ಮ ಜೀರ್ಣೋದ್ಧಾರ ಮಲ್ತಂಡ ಆಗನ ಅನುಗ್ರಹದಾವರ ನಮ್ಮ ಮಾತಲ ಬದುಕು ಪುರ್ಲಾಪುಂಡು ಪಂಪುನ ನಮ್ಮ ಶಾಸ್ತ್ರೀಯ ವಾಯನಂಚಿನ ಪಾತೆರ ನೋಡಿ. ಇವತ್ತು ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅದು ಎಷ್ಟೇ ಬರಲಿ, ಅದು ಅಮೇರಿಕದ ಸಂಸ್ಕೃತಿ ಇರಲಿ, ದುಬೈ ಸಂಸ್ಕೃತಿ ಇರಲಿ, ಜರ್ಮನಿ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಎಷ್ಟೇ ಬಂದರೂ ಕೂಡ ತುಳುನಾಡಿನ ಸಂಸ್ಕೃತಿಯನ್ನು ಮೆಟ್ಟಿ ಯಾರಿಗೂ ಕೂಡ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂತ ಹೇಳಿದರೆ ಈ ರೀತಿಯ ಕಾರ್ಯಕ್ರಮವನ್ನು ಅಲ್ಲಲ್ಲಿ ನಡೆದುಕೊಂಡು ಬಹುಶಃ ಇಲ್ಲಿಯ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಆಚಾರ್ಯವನ್ನು, ವಿಚಾರೇನು, ಸಂಸ್ಕೃತಿಯನ್ನು ಇದನ್ನು ಬಹುಶಃ ಇವತ್ತು ನಾವು ಆಚರಣೆ ಮಾಡೋದು ಮಾತ್ರ ಅಲ್ಲ, ಆಚರಣೆ ಮಾಡೋ ಜೊತೆಯಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಇದೆಲ್ಲವೂ ಕೂಡ ವರ್ಗಾವಣೆ ಮಾಡುವಂಥ ದೊಡ್ಡ ಮಟ್ಟದ ಪಾವಿತ್ರತೆ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಮ್ಮ ಏತು ದೇವರ ಋಣ ತೀರಿಸಲ್ಲ, ದೇವರ ಋಣ ಮುಗಿಯುಣ ಜೀ ದೇವರ ಋಣ ಕರುಳು ಬೇಡ. ನಮ್ಮ ಈ ಮನುಷ್ಯತ್ವಳು ಜೀವನಗಳು ಬದುಕುಗಳು ಬಂದಂಟ ದೇವರ ನಂಗೆ ಆಯುಷ್ಯ ಐತೊಟ್ಟು ನಂಗೆ ಬಡಿತ ಗಾಲಿ ಆಹಾರ ತಿನ್ನು ಪೂರ ಬಹುಶಃ ಮಾತೆಲ್ಲ ಉಮ್ಮಲ್ತಿನ ಇನ್ನು ಮಲ್ತಿನ ಪೂರ ಬಂಬಿಡಿಸುವಾಯಿ ಊಲ ದೇವೇರಿ ಜನರು ಊಲ ಆಪುಚಿ ಖಂಡಿತ ಮಾಡಿದ್ರೆ ನಮ್ಮ ಧಾರ್ಮಿಕ ಚಿಂತನೆ. ಆ ಧಾರ್ಮಿಕ ಚಿಂತನೆ ನಂಗೆ ಮಾತಾಪಂಡಿಗೆ ಅಂಚಿತಿ ಒಂದು ವಿಶೇಷವಾಗಿ ಧರ್ಮದ ಇಟ್ಟು ಬಿಡುದು
ದೇವೇರು ಪೂಜೆ ಪುರಸ್ಕಾರ ಪೂರ ಮಲ್ಕೊಂಡಾಗ ನಂಗೆ ಆ ದೇವೇರ ಅನುಗ್ರಹ ಮಲ್ಪಿರಿಗೆ ಆ ಅನುಗ್ರಹನ ನಮ್ಮ ಸದುಪಯೋಗ ಮಲ್ಪಡಿಗೆ. ಕುಡ್ಲ ಮಹಾನಗರ ಪಾಲಿಕೆದ ಸುತ್ತದ 36ನೇ ಪದವು ಮೂಡಾಯಿ ವಾರ್ಡ್ದ ಕೋಟಿ ಮುರ ಸರಿಪಳ್ಳ ಜೋಡ್ಸಾವ್ನ ಮುಖ್ಯ ಮಾರ್ಗ 1 ಕೋಟಿ 80 ಲಕ್ಷ ರೂಪಾಯಿ ವಿಶೇಷ ಅನುದಾನಡು ಅಭಿವೃದ್ಧಿ ಆಯ್ತದ ಐಕ ಮುಹೂರ್ತ ನಡಪಾಯಿರು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ 36ನೇ ಪದವು ಮೂಡಾಯಿ ವಾರ್ಡ್ದ ಕೋಟಿ ಮುರ ಸರಿಪಳ್ಳ ಜೋಡ್ಸಾವ್ನ ಮುಖ್ಯ ಮಾರ್ಗ 1 ಕೋಟಿ 80 ಲಕ್ಷ ರೂಪಾಯಿ ವಿಶೇಷ ಅನುದಾನಡು ಅಭಿವೃದ್ಧಿ ಆಯ್ತದ ಐಕ ಭೂಮಿ ಗರ್ತದ ಮುಹೂರ್ತ ಮಲ್ಪನ ಕಾರ್ಯಕ್ರಮ ಶಾಸಕರ ವೇದವ್ಯಾಸ್ ಕಾಮತ್ ದುಂಬಾಳ್ತೇಡ ನಡೆತಂಡ. ವೇದವ್ಯಾಸ್ ಕಾಮತ್ ಪಾತೆರ್ದು 9 ಮೀಟರ್ ಉದ್ದದ ಈ ಮಾರ್ಗದ ಅಭಿವೃದ್ಧಿ ಕಾಮಗಾರಿನ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2ನೇ ಹಂತಡು ಕೈಕ್ ದೆತ್ತೊಂದು ಪಂಡೆರು. ಈ ದುಂಬುದ ಪಾಲಿಕೆ ಸದಸ್ಯರು ದುಂಬುದ ಮೇಯರ್ ಭಾಸ್ಕರ್ ಮೊಯ್ಲಿ ಪಾತಿರ್ದು ಕುಡ್ಲ ಅಭಿವೃದ್ಧಿ ವಿಚಾರಡು ನಮ್ಮ ಮಾತ ಒಟ್ಟಾವಡು ಅನುದಾನ ಮಂಜೂರು ಮಲ್ತಿನ ಮುಖ್ಯಮಂತ್ರಿಗಳಿಗೆ ಬೊಕ್ಕ ನಗರಾಭಿವೃದ್ಧಿ ಮಂತ್ರಿ ಸುರೇಶ್ ಭೈರತಿಯರಿಗೂ ಸೊಲ್ಮೆ ಸಂದಾವೆಂದು ಪಂಡಿರು. ನಿತಿನ್ ಕುಮಾರ್, ರಮೇಶ್ ಕಂಡೆಟ್ಟು, ಅಜಯ್ ಕುಲಶೇಖರ, ಲಲ್ಲೇಶ್ ಕುಮಾರ್ ಈ ಕಾರ್ಯಕ್ರಮ ಇದ್ದರು. ಮಂಗಳೂರು ಮಹಾನಗರ ಪಾಲಿಕೆಯ 36ನೇ ಪದವು ವಾರ್ಡಿನಲ್ಲಿ ಕೋಟಿಪುರ ಸರಿಪಳ್ಳದ ರಸ್ತೆಗೆ 1 ಕೋಟಿ 80 ಲಕ್ಷ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರದ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯ 2ನೇ ಕಾಮಗಾರಿಯ ಶಿಲಾನ್ಯಾಸವನ್ನು ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಇದು ಸರಿಸುಮಾರು ಹತ್ರ 900 ಮೀಟರಷ್ಟು ಉದ್ದದ ರಸ್ತೆ, 950 ಮೀಟರಷ್ಟು ಉದ್ದದ ರಸ್ತೆ, ಸರಿಪಳ್ಳ ಸಂಪರ್ಕಿಸುವಂಥ ಮುಖ್ಯ ರಸ್ತೆ. ಅದಕ್ಕೆ ಭಾಳ ವಿಶೇಷವಾಗಿ ರಾಜ್ಯ ಸರ್ಕಾರದ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯ 2ನೇ ಹಂತದ ಕಾಮಗಾರಿಗಳಲ್ಲಿ 165 ಕೋಟಿ ರೂಪಾಯಿ ಅನುದಾನದಲ್ಲಿ ಈ 1 ಕೋಟಿ 80 ಲಕ್ಷ ರೂಪಾಯಿ ಅನುದಾನವನ್ನು ಜೋಡಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳಾಗಿದೆ. ಸಹಜವಾಗಿ ರಾಜ್ಯ ಸರ್ಕಾರದಲ್ಲಿ ಮಂಗಳೂರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ರಾಜ್ಯದ 12 ಮಹಾನಗರ ಪಾಲಿಕೆಗೂ 200 ಕೋಟಿ ರೂಪಾಯಿ ಅನುದಾನವನ್ನು 10 ಮಹಾನಗರ ಪಾಲಿಕೆಗೆ 2,000 ಕೋಟಿಯನ್ನು ಬಜೆಟಲ್ಲಿ ಘೋಷಣೆ ಮಾಡಿ ಅದರ ಕೆಲಸ ಕಾರ್ಯಗಳ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಇದರಲ್ಲಿ ಸರಿಸುಮಾರು 7.5% ಒಟ್ಟು 200 ಕೋಟಿಯಲ್ಲಿ 7.5% ಮಹಾನಗರ ಪಾಲಿಕೆ, 7.5% ರಾಜ್ಯ ಸರ್ಕಾರ, ಉಳಿದಂಥದ್ದು ಲೋನ್ ಕಾಂಪೊನೆಂಟಲ್ಲಿ ಮಾಡುವಂಥ ಕಾಮಗಾರಿಗಳು ಇದಾಗಿದ್ದು, ಅದಕ್ಕೆ ಈ ರಾಜ್ಯ ಸರ್ಕಾರದ ಈ ಅನುದಾನದಲ್ಲಿ ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡ್ಗಳಿಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ 60 ವಾರ್ಡಿಗೂ ಸಮರ್ಪಕವಾಗಿ ಜೋಡಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ನನ್ನ 38 ವಾರ್ಡ್ಗಳ ಅಭಿವೃದ್ಧಿ ದೃಷ್ಟಿಯಲ್ಲಿ ವಾರ್ಡಿಗೆ ಸರಿಸುಮಾರು 2-3 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳ ಶಿಲಾನ್ಯಾಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಈ 2,000 ಕೋಟಿಯಲ್ಲಿ 200 ಕೋಟಿಯನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಡುವಂತಾಗಲು ನಾವೆಲ್ಲ ಜೊತೆಯಾಗಿ ಸೇರಿ ಮಂಗಳೂರಿನ ಮೂಲಭೂತ ಸೌಕರ್ಯ ನೀಡಲು ಎಲ್ರಿಗೂ ಈ ಒಂದು ರಸ್ತೆ ಮತ್ತು ಚರಂಡಿ ಇತರ ಫುಟ್ಪಾತ್ಗಳಿಗೆ ಕೂಡ ಈ ಹಣವನ್ನು ಉಪಯೋಗಿಸುವಂಥ ಒಂದು ಕೆಲಸವನ್ನು ನಾವು ಬೈರ್ತಿ ಸುರೇಶ್ ಅವ್ರ ಹತ್ರ ಬೇಡಿಕೊಂಡಾಗ ಮತ್ತು ದಿನೇಶ್ ಗುಂಡೂರಾವ್ ಬೇಡಿಕೊಂಡಾಗ ನಮಗೆ 200 ಕೋಟಿಯನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿದೆ. ವಿಶೇಷವಾಗಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರವರಿಗೆ, ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರಿಗೆ, ವಿಶೇಷವಾಗಿ ಬೈರ್ತಿ ಸುರೇಶ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇದು ನಾವು ಈ ಒಂದು ಮೇಲಿನವರೆಗೆ 1 ಕೋಟಿ ಅನುದಾನವನ್ನು ಶಾಸಕರು ನೀಡಿದರು. ನಾನು ಎಲ್ಲರ ಹತ್ರ ಜಾಗ ಬಿಡಿಸಿ ಆ ಕಾಮಗಾರಿ ಮುಗಿಸಿದ ನಂತರ ಈ ರಸ್ತೆ ಎಲ್ಲರ ಬೇಡಿಕೆ ಇತ್ತು. ಶಾಸಕರ ಹತ್ರ ಕೂಡ ಜೊತೆಯಾಗಿ ಮಾತಾಡಿ ನಾನು ಈ ರಸ್ತೆಗೆ 950 ಮೀಟ್ರ್ ಸರಿಪಲ್ಲ ಕೊನೆವರೆಗೆ ಇದು ಕಾಂಕ್ರೀಟೀಕರಣ ಆಗ್ತದೆ, ಬದಿಯಲ್ಲಿ ಒಂದು ಚರಂಡಿ ಕೂಡ ಆಗ್ತದೆ. ಅದರಿಂದ ಈ ಎಲ್ಲರಿಗೆ ಮೂಲಭೂತ ಸೌಕರ್ಯವನ್ನು ನೀಡುವಂಥ ಕೆಲಸವನ್ನು ಜೊತೆಯಾಗಿ ಮಾಡಿದಾಗ ಮಾತ್ರ ಅದರಲ್ಲಿ ರಾಜಕೀಯ ಮಾಡದೆ ನಾವು ಜೊತೆಯಾಗಿ ಕೆಲಸ ಮಾಡೋಕ್ಕೆ ಊರಿನ ಅಭಿವೃದ್ಧಿ ಆಗ್ತದೆ. ಮುಲ್ಕಿ ಅಧಿಕಾರಿ ಬೊಟ್ಟು ನಾಗಾಲೇಡು ಕೋಟ್ಯನ್ ಕುಟುಂಬ ನಾಲದಡಿ ಕುಟುಂಬ ಬೊಕ್ಕ ಮುಲ್ಕಿ ಪುತ್ತೂರು ಕಾಮತ್ ಕುಟುಂಬದಕ್ಕಲು ನಾಗದೇವರಿನ ಆರಾಧನೆ ಮಲ್ತೊಂದಿತ್ತದು ಶನಿವಾರ ಏಕ ಪವಿತ್ರ ನಾಗಮಂಡಲ ಸೇವೆ ನಡೆತೊಂದುಂಡು. ಮುಲ್ಕಿ ನಡಿಬೊಟ್ಟು ಧೂಮಾವತಿ ದೈವಸ್ಥಾನ ಕೈತಲ್ದ ಅಧಿಕಾರಿ ಬೊಟ್ಟು ಮೂಲ ಶ್ರೀ ನಾಗಾಲಯಡು ಕೋಟ್ಯನ್ ಕುಟುಂಬ ನಾಲದಡಿ ಕುಟುಂಬ ಬೊಕ್ಕ ಮುಲ್ಕಿ ಪುತ್ತೂರು ಕಾಮತ್ ಕುಟುಂಬದಕ್ಲೆನ ನಿಲೆಟ್
ಏಕಪವಿತ್ರ ನಾಗಮಂಡಲ ಸೇವೆ ಶನಿವಾರ ರಾತ್ರಿ ನಡೆತೊಂದುಂಡು. ಲಕ್ಷ್ಮೀ ನಾರಾಯಣ ಭಟ್ ಮುಲ್ಕಿ ಪೌರೋಹಿತ್ಯಡು ಕಾಂಡೆ ನಾಗಮಂಡಲದ ದುಂಪೊಡು ಗಣೆಯಾಗ ನಾಗಭನುಡು ಪ್ರಧಾನ ಹೋಮ ಆಶ್ಲೇಷ ಬಲಿ ನಡಪಾದು ಕಲಶಾಭಿಷೇಕ ಮಲ್ತದ ತಂಬಿಲ ಪೂಜೆ ಕರೆತರು. ದಂಪತಿ ಪೂಜೆ, ಕನ್ನಿಕಾ ಪೂಜೆ, ದರ್ಶನ ಸೇವೆ ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪ ಪ್ರಸಾದ ನಡೆತಂಡ. ಮೂಲ ಶ್ರೀ ನಾಗಾಲಯಡು ನಾಗಾರಾಧನೆ ಮಲ್ತೊಂದು ಬೈದಿನ ಕೋಟ್ಯಾನ್ ಕುಟುಂಬದಕ್ಕಲು ನಾಲದಡಿ ಕುಟುಂಬದಕ್ಕಲು ಬೊಕ್ಕ ಮುಲ್ಕಿ ಪುತ್ತೂರು ಕಾಮತ್ ಕುಟುಂಬದಕ್ಕಲು ಬೊಕ್ಕ ಊರ ಪರವೂರ ಭಕ್ತಿ ರೀತದು ನಾಗದೇವರ್ನ ಇಂಬು ನಟ್ಟುಂಡೇರು. ನಾಗದರ್ಶನದಾರಕ್ಕೆ ವಾಸುದೇವ ನಾಗೇಶ್ ಪೈ ಗುಂಡಿಬೈಲ್ ಬೊಕ್ಕ ಮದ್ದೂರು ಕೃಷ್ಣಪ್ರಸಾದ್ ವೈದ್ಯ ಕೂಟದಕ್ಕಲು ಈತದು ರಾತ್ರಿ ಎನ್ಮರೆಕ್ ಹಾಲಿಟ್ಟು ಸೇವೆ ಆದ ಏಕ ಪವಿತ್ರ ನಾಗಮಂಡಲ ನಡಪಾದ ಕೊರೊಂದುಲ್ಲೆರು. ಕುಡ್ಲದ ಕುಂಜತ್ತ ಬಯಲುಡುಪುನ ಅರ್ತಿ ಒಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಬ್ರಹ್ಮಕಲಶ ಏಪ್ರಿಲ್ 6 ಮುಟ್ಟ ನಡಪೆರೆಯಿತದು ದೊಂಪ ಮೂರ್ತ ನಡಪಾದಿರು. ಕುಡ್ಲದ ಕುಂಜತ್ತ ಬಯಲುಡುಪುನ ಅರ್ತಿ ಒಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಬ್ರಹ್ಮಕಲಶ ಏಪ್ರಿಲ್ 6 ಮುಟ್ಟ ಪ್ರಧಾನ ಪೂಜೆ ಮಲ್ಪುನ ನಾರಾಯಣಮಯ್ಯ ಕೊರಂಗಿ ಬೈಲ್ ಪೌರೋಹಿತ್ಯಡು ನಡಪೆರವುಂಡು. ಅಂಚಾದು ನಾರಾಯಣಮಯ್ಯರು ಈತದು ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿ ದಕ್ಕಲು ಆಡಳಿತ ಪದಾಧಿಕಾರಿಲು ಭಕ್ತಿ ರೈತದು ದೊಂಪ ಮುಹೂರ್ತ ಅಂಡ್ ಆಡಳಿತ ಮುಕ್ತೇಸರರು ಡಾಕ್ಟರ್ ನರೇಶ್ ರೈ ದೆಪ್ಪುಣಿಗುತ್ತು, ಮುಕ್ತೇಸರರು ಜಗದೀಶ್ ಶೆಟ್ಟಿ ಮೂರ, ಕಾರ್ಯ ಗುರ್ಕಾರರು ಆಶಿಕ್ ಬಳ್ಳಾಲ್ ಕೂಳೂರು ಬೂಡು ಈ ಪೊರ್ತುಡಿತ್ತರು. ಒಡಿಪದ ಗುಂಡಿಬೈಲ್ ಬಂಡಿ ಬಾಕ್ಯಾರ್ದ ಜತ್ತನ್ ಕುಟುಂಬದಕಲು ಶುಕ್ರವಾರ ರಾತ್ರಿ ಮೂಲ ಮೈಸಂದಾಯ ಸಾರಾಳ ಜುಮಾದಿ ಬಂಟ ವರ್ತೆ ಪಂಜುರ್ಲಿ ಬೊಕ್ಕ ಜತೆ ಪರಿವಾರ ದೈವಲೆಗ್ ಪರಕೆದ ನೇಮ ಕುರ್ದು ಇಂಬು ನಟ್ಟೊಂದೇರು. ವರ್ಷಾದಿ ನೇಮ ಅಂಚನೆ ಕಾಲಾದಿ ನೇಮ ಭೂತಾರಾಧನೆದ ಕಟ್ಟುಕಟ್ಟಳೆ ಆದಿತದ ಪರಕೆ ಪಣದ ನೇಮ ಕುರ್ಪನಲ ಉಂಡು. ಅಂಚನೆ ವಿಶೇಷವಾದ ಅಪರೂಪ ಗೊರ ಧರ್ಮ ನೇಮುಲ್ಲ ಭಕ್ತರು ಧರ್ಮ ದೈವಲಿಗ ಕೊರೊಂದು ಬೈದರು. ಒಡಿಪದ ಗುಂಡಿಬೈಲ್ ಬಂಡಿ ಬಾಕ್ಯಾರ್ದ ಜತ್ತನ್ ಕುಟುಂಬದಕಲು ಶುಕ್ರವಾರ ಮೂಲ ಮೈಸಂದಾಯ ಸಾರಾಳ ಜುಮಾದಿ ಬಂಟ ವರ್ತೆ ಪಂಜುರ್ಲಿ ಬೊಕ್ಕ ಜತೆ ಪರಿವಾರ ದೈವಲಿಗ ಪರಕೆದ ನೇಮ ಅಟ್ಟಣೆ ಮಲ್ತದಿತ್ತರು. ಕಾಂಡೆ ದೊಂಪ ಮುಹೂರ್ತ ಬಾಳ್ ಭಂಡಾರ ಪಿದಾಡುನ ಮಧ್ಯಾಹ್ನ ನುಪ್ಪ ಪ್ರಸಾದ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಕರಿತದ ರಾತ್ರಿ ಸುರೂಕು ಮೂಲ ಮೈಸಂದಾಯ ನೇಮ ನಡೆತಂಡ. ಐದು ಬೊಕ್ಕ ಸಾರಾಳ ಜುಮಾದಿ ಬಂಟ ವರ್ತೆ ಪಂಜುರ್ಲಿ ದೈವಲಿನ ನೇಮ ಅಕೀರಿಗ ಜತೆ ಪರಿವಾರ ದೈವಲಿಗ ಪರಕೆದ ನೇಮ ಕೊರ್ದು ಇಂಬು ನಟ್ಟೊಂಡೇರು. ಗುಂಡಿಬೈಲ್ ಬಂಡಿ ಬಾಕ್ಯಾರ್ದ ವಿಠಲ ಜತ್ತನ್ ಸಂಸಾರ ಬೊಕ್ಕ ಕುಟುಂಬದಕ್ಕಲು ಊರು ಬೊಕ್ಕ ಸುತ್ತಮುತ್ತ ಊರಲಿನ ದೈವ ಭಕ್ತರು ನೇಮ ತೂದು ಬೂಲ್ಯದೆ ತೊಂಡೆರು. ಶನಿವಾರ ಕಾಂಡೆ ಬೈಕಾಡ್ತಿ ಪಂಜುರ್ಲಿ ನೇಮ ಅಟ್ಟಣಿ ಮಲ್ತದಿತ್ತರು.
ಮಾರ್ಚ್ 22 ಕುಡ್ಲದ ಉರುವ ಮಾರಿಯಮ್ಮ ಸಭಾಭವನಡು ಯುವ ಸೇವಾ ಸಂಭ್ರಮ ನಡಪೆರೆ ಉಂಡೊಂದು ಯುವಶಕ್ತಿ ಸೇವಾ ಪಥ ದಕ್ಷಿಣ ಕನ್ನಡದ ದಿನೇಶ್ ಬಡೆಕೊಟ್ಟು ಪಂತೆರು. ದಕ್ಷಿಣ ಕನ್ನಡ ಯುವಶಕ್ತಿ ಸೇವಾ ಪಥದ ದಿನೇಶ್ ಬಡೆಕೊಟ್ಟು ಸುದ್ದಿಕೊಟ್ಟಡು ಮಾಹಿತಿ ಕೊರ್ದು ಮಾರ್ಚ್ 22 ಕುಡ್ಲದ ಉರುವ ಮಾರಿಯಮ್ಮ ಸಭಾಭವನಡು ಯುವ ಸೇವಾ ಸಂಭ್ರಮ ನಡಪೆರೆ ಉಂಡು. ಒಂದು ಸಂಘಟನೆದ 4ನೇ ಸೇವಾ ಕಾರ್ಯಕ್ರಮ ಆದಿತದ ಟೀಮ್ ಸನಾತನ್ ಕುಡ್ಲದ ಸಾಕಾರುಡು ಐತಾರ ಕಾಂಡೆ ಒರ್ಮರಿಡ್ದು ನೆತ್ತಿರದಾನ ಶಿಬಿರ ದೇವೊಂದು ಪಂಡೇರು. ಮಯ್ಯ 4 ಗಂಟೆಗೆ ಭಕ್ತಿ ಸಂಗೀತ 524 ಹೆಚ್ಚ ಶಕ್ತಿದಾಂತಿನ ಕುಟುಂಬಲಿಗ ಸೇವಾ ನಿಧಿ ಕೊರ್ಪುನ ಸೇವಾ ಸಾಧಕರಿಗೆ ಮರ್ಯಾದೆ ಮಲ್ಪುನ ಸೇವಾ ಸಂಸ್ಥೆಲಿಗೆ ಮೆಚ್ಚುಗೆ ಸಂದಾವನ ದೋಸ್ತಿ ಸಂಸ್ಥೆಲಿಗೆ ಪುರಸ್ಕಾರವಕ ಅಪ್ಪೆ ಬ್ರಾಹ್ಮರಿ ಪನ್ಪುನ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರೆ ಉಂಡು ದಾರ್ಪಂಡೇರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕುರಿಯರು. ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರಿಯರು ಲಕ್ಷ್ಮಣ ಅಮೀನ್ ಕೋಡಿಕಲ್ ಗುರ್ಕಾರ್ಮೆ ವಹಿಸುವರು. ಶಾಸಕರು ಡಿ ವೇದವ್ಯಾಸ ಕಾಮತ್ ಕಾರ್ಯಕ್ರಮ ಉದ್ದೀಪನ ಮಲ್ಪೇರೆಂದು ದಿನೇಶ್ ಬಡೆಕೊಟ್ಟು ಪಂಡೇರು. ಕಾರ್ತಿಕ್ ಶೆಟ್ಟಿ ಬರ್ಕೆ ಮುಖ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತೇರು. ಯುವಶಕ್ತಿ ಕಡೇಶ್ವಳೆ ಪಂಪನಂಚಿನ 14 ವರ್ಷದ ದುಂಬು ಒಂಜಿ ಸಂಸ್ಥೆಯನ್ನು ನಮ್ಮ ಬಂಟ್ವಾಳ ತಾಲೂಕು ಒಂಜಿ 15 ಮನೆರೆ ಕಟ್ಟಿನಂಚಿನ ಒಂಜಿ ಸಂಸ್ಥೆ ಯುವಶಕ್ತಿ ಕಡೇಶ್ವಳೆ ಪಂಪನಂಚಿನ ನಮ್ಮ ಗ್ರಾಮ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಸೇವಾ ಚಟುವಟಿಕೆಯನ್ನು ಮಲ್ತೊಂದಿನ ಸಂಸ್ಥೆ ಎಂದು ಖಾಲಿ ತಾಲೂಕು ಮಟ್ಟದ ಕೆಲಸ ಮಲ್ತೊಂದಿಪ್ಪನಾಗ ನಮಕ್ ಜಿಲ್ಲಾ ರಾಜ್ಯೋತ್ಸವ ಪಂಪನಂಚಿನ ಪುರಸ್ಕೃತ ಬರ್ತದೆ. ಅವಕ್ಕೋಸ್ಕರ ನಮ್ಮ ಖಾಲಿ ತಾಲೂಕು ಮಟ್ಟ ಅಡಿತನೆ ಯಾರಂದ್ರೆ ಜಿಲ್ಲಾ ಮಟ್ಟಕ್ಕೆ ಅಂಚನೆ ಪಸರಿಸೋಡು ಪಂಪನಂಚಿನ ಉದ್ದೇಶದಿ ಒಂದು ಕೊರೋನಾ ಟೈಮಡು ಯುವಶಕ್ತಿ ರಕ್ತನಿಧಿ ಪಂಪನಂಚಿನ ಒಂಜಿ ಸಂಸ್ಥೆನೆ ನಮ್ಮ ಮಲ್ತ ಯುವಶಕ್ತಿ ರಕ್ತನಿಧಿ ಪಂಡದು ಪ್ರತಿ ವರ್ಷದ ಒಂಜಿ ವಾರ್ಷಿಕೋತ್ಸವದ ಕಾರ್ಯಕ್ರಮನ ಅವೇ ಮಿತ್ರ ಸಂಸ್ಥೆಲು ಮಲ್ಪನ ಆಯ್ತಾ ಮಿತ್ರ ಸಂಸ್ಥೆಲು ಒಂದೊಂಜಿ ಟಿಕೆಟ್ ಮಲ್ಪಡು ಪಂಪನಂಚಿನ ಉದ್ದೇಶ. ಪ್ರಥಮದೇನೆ ಕಲ್ಲಡ್ಕಡು ಮಂತ ದ್ವಿತೀಯದೇನೆ ಪ್ರಥಮವಾದನೆ ಯುವಶಕ್ತಿ ಸೇವಾ ಪಥ ಒಂಜಿ ಪ್ರಥಮ ಹೆಜ್ಜೆ ಎಂಚೆಪ್ಪು ನಮ್ಮ ವಾರ್ಷಿಕೋತ್ಸವ ಪಂಡ ಎಂಕ್ಲೆ ಯುವಶಕ್ತಿ ಸೇವಾ ಪಥ ಮಲ್ತೊಂದು ಪೋಂಡು. ದ್ವಿತೀಯ ಹೆಜ್ಜೆನೆ ಕಕ್ಕೆಪದವು ಅಂಜನ ಒಂಜಿ ಹಳ್ಳಿ ಪ್ರದೇಶ ಹಿಡಿದು ಕಕ್ಕೆಪದವು ಶಿವಛತ್ರಪತಿ ಫ್ರೆಂಡ್ಸ್ ಬಡೆಕೊಟ್ಟು ಮಲ್ತನೆ. ತೃತೀಯ ವರ್ಷನೇ ತಲಪಾಡಿಡು ಮಲ್ತ ನಮ್ಮ ಕೇರಳದ ಗಡಿ ತಲಪಾಡಿನ ಮಲ್ತ ಯುವಶಕ್ತಿ ಕೀನ್ಯ ಪಂಪನಂಚಿನ ತಂಡ. ಈ ವರ್ಷ ಚತುರ್ಥ ಹೆಜ್ಜೆನೆ ನಮ್ಮ ಕುಟ್ಲಾಡು ಹೃದಯ ಭಾಗಣ ನಮ್ಮ ಮೊಲ್ದೊಂದುಲ್ಲ ಟೀಮ್ ಸನಾತನ ಪಂಪನಂಚ ನಮ್ಮ ಮಿತ್ರ ಸಂಸ್ಥೆ ನಮ್ಮೊಟ್ಟಿಗೆ ಸಾಥ್ ಕೋರೊಂದುಲ್ಲ ಅಂಚದವರ ನಮ್ಮ 4ನೇ ವರ್ಷ ಮುಗಿತದೆ 5ನೇ ವರ್ಷಕ್ಕೆ ಪದ್ಧತಿ ಒಂದಿಲ್ಲ. ಕುಡ್ಲಕಾವೂರ್ದ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಡು ಶುಕ್ರವಾರ ಕಟೀಲು ಆಟದ ಮೇಳೊಡೆದು ಶ್ರೀದೇವಿ ಮಹಾತ್ಮೆ ಆಟ ನಡೆತಂಡ. ಶಶಿಕಲಾ ಆರ್ ರಾವ್, ಸುಮಂತ್ ರಾವ್ ಕಾವೂರು ಬೊಕ್ಕ ಸುಚಿತ್ರಾ ಗಿರಿಧರ ಮೊಕಲು ಈ ಸೇವೆ ಆಟ ಅಟ್ಟಣೆ ಮಲ್ತದಿತ್ತೇರು. ಕಲೆ ಸಂಸ್ಕೃತಿ ನಾಡ್ದ ಪರಂಪರೆ ಆದಿತದ ದುಂಬು ಕಲೆ ಗೊಬ್ಬುಲಿಗ ರಾಜಮಹಾರಾಜರು ಉಮೇದು ಕೊರೊಂದು ಕಲಾವಿದರನ್ನು ಬುಳೆಪಾವೊಂದು ಕಲೆನು ಒರಿಪಾವಂದಿತ್ತೇರು. ಇತ್ತೆ ಕಾಲಗಾನಗ ಕಲೆ ಸಂಸ್ಕೃತಿ ಒರಿಪಾವನ ಕೆಲಸನು ದೇವಸ್ಥಾನಲು ಬೊಕ್ಕ ಭಕ್ತರು ಮಲ್ತೊಂದುಲ್ಲೇರು. ಯಕ್ಷಗಾನ ತುಳುನಾಡದ ಶಾಸ್ತ್ರೀಯ ಆರಾಧನಾ ಬೊಕ್ಕ ಸಾಂಸ್ಕೃತಿಕ ಕಲೆ ಆದಿತದ ಅವೆನು ದೇವಸ್ಥಾನಲು ಬೊಕ್ಕ ಸೇವಾ ಕರ್ತಲು ಒರಿಪಾವನ ಪ್ರಯತ್ನ ಮಲ್ತೊಂದುಲ್ಲೇರು. ಶುಕ್ರವಾರ ರಾತ್ರಿ ಕುಡ್ಲಕಾವೂರ್ದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಶಶಿಕಲಾ ಆರ್ ರಾವ್, ಸುಮಂತ್ ರಾವ್ ಕಾವೂರ್ ಬೊಕ್ಕ ಸುಚಿತ್ರಾ ಗಿರಿಧರ ಮೊಕಲು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದಕ್ಲಿಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಅಟ್ಟಣೆ ಮಲ್ತದಿತ್ತೇರು. ಚೌಕಿ ಪೂಜೆ ಕರೀತದ ಕಲಾವಿದರಿಗೂ ಸೇವಾ ಕರ್ತುಲಿಗೂ ಪ್ರಸಾದ ಕೊಡ್ದು ಆಟ ಶುರುವಾಂಡ. ಊರು ಬೊಕ್ಕ ಸುತ್ತಮುತ್ತ ಊರ್ದ ಆಟದ ಅಭಿಮಾನಿಲು ಕಟೀಲ್ ಕ್ಷೇತ್ರದ ಭಕ್ತರು ಸೇವಾ ಕರ್ತಲು ಬೊಕ್ಕ ಅಕ್ಲಿನ ಕುಟುಂಬದಕ್ಕಲು ಮೇಳದ ದೇವರಿನ ಪ್ರಸಾದ ದೆತ್ತೊಂದು ಆಟ ತುಯ್ಯರು. ಬಂಟ್ವಾಳ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಬಂಟ್ವಾಳ ವಲಯ ನಡಪಾಯಿನ ಬಂಟ್ವಾಳ ಕಂಬುಳ ಜಿಲ್ಲಾ ಮಟ್ಟದ ಫೋಟೋ ಪಂತೊಡು ನವೀನ್ ದೇವಾಡಿಗ ಬಂಟ್ವಾಳ ಸುಹೃತ ಇನಾಮ್ ಗೆದ್ದಿದರು.
ಬಂಟ್ವಾಳ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಬಂಟ್ವಾಳ ವಲಯ ನಡಪಾಯಿನ ಬಂಟ್ವಾಳ ಕಂಬುಳ ಜಿಲ್ಲಾ ಮಟ್ಟದ ಫೋಟೋ ಪಂತುಡು ನವೀನ್ ದೇವಾಡಿಗ ಬಂಟ್ವಾಳ ಮೇರೆಗೂ ಸುರುತ ಸ್ಥಾನ ಬೈದಂಡ ಕುಡ್ಲದ ಸ್ಟೀವನ್ ಪಾಯಸ್ ರಡ್ಡನೇ ಸ್ಥಾನ ಬೊಕ್ಕ ನಮ್ಮ ನ್ಯೂಸ್ ವಾಹಿನಿದ ಫೋಟೋಗ್ರಾಫರ್ ಚಂದ್ರಶೇಖರ ಕಲ್ಮಲೆ ಮೂರನೇ ಸ್ಥಾನ ಗೆದ್ದರು. ಆಸ್ಟ್ರೋ ಮೋಹನ್ ಒಡಿಪೋ ಈ ಪಂತದ ತೀರ್ಪುಗಾರರಾದಿದ್ದರು. ಮೂಡೂರು ಪಡೂರು ಜೋಡುಕರೆ ಕಮಲಕುಟಡು ನಾವರದ ಮಲ್ಲ ವಿಭಾಗದ ವಂಜನೆ ಬಹುಮಾನ ನಾವರದ ಮೂಡೂರು ಪಡೂರು ಜೋಡುಕರೆ ಕಮಲಕುಟಡು ನಾವರದ ಮಲ್ಲ ವಿಭಾಗದ ಎರಡನೇ ಬಹುಮಾನ. ಮೂಡೂರು ಕರೆ ನಂದಲಿಗೆ ಶ್ರೀಕಾಂತ್ ಭಟ್ ರಡ್ಡ ನಂಬರ್ ಇರಲಿಕ್ಕೆ ಪಡೂರು ಕರೆ ಕೊಳಕೇರಿ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ರಿಗೆ ಬಲ್ಲದ ಮಲ್ಲರನ ಫೈನಲ್ ಸಾಲೆ ಮೂಡೂರು ಕರೆತ್ತ ಮಿಯಾರ್ ಬೋರ್ಕಟ್ಟೆ ಅನುಗ್ರಹ ಪ್ರಥಮ ಪ್ರಭಾಕರ್ ಶೆಟ್ಟರ್ 2ನೇ ನಂಬರ್ ಮೂಡೂರು ಕರೆಟ್ ಪಡೂರು ಕರೆಟ್ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರೆ ಪೂಜಾರರು ಬಲ್ಲದ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಪಡೂರು ಕರೆತ ಇರುವಲ್ಲಿ ದೊಡ್ಡ ಕುತ್ತು ಜಗದೀಶ್ ಎಂ ಶೆಟ್ಟರ್ ಮೂಡೂರು ಕರೆಟ್ ಪಡೂರು ಕರೆಟ್ ನಕರೆ ಕೊರಪಲ್ಕಟ್ಟೆ ಲವಿನಾ ಡಿ ಅಲ್ಮೇಡರ್ನೆರ್ಲು ಅಡ್ಡಪಲಾದಿ ವಿಭಾಗದ 15ನೇ ವರ್ಷದ ಫೈನಲ್ ಸ್ಪರ್ಧೆ ಮೂಡೂರು ಕರೆತ ಬಡಗಬೆಟ್ಟು ಕಲ್ಲಪಾಪು ಶ್ರೀಕ ಸನ್ನೂರ್ ಗೆಟರ್ನೆಲ್ಲು ನಾಗರದಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ. ಕಾರ್ಲ ತಾಲೂಕದ ಇನ್ನ ಕಾಚೂರ ಪರಾಡಿ ಶ್ರೀಧರ ಶೆಟ್ಟಿಯರನ್ನ ಪರಕಿದ ಜುಮಾದಿ ಬಂಟಬಕ ವರ್ತೆ ಪಂಜುರ್ಲಿ ದೈವಲಿನ ನೇಮ ಶುಕ್ರವಾರ ನಡೆತಂಡ. ತುಳುನಾಡ ದೈವಾರಾಧನೆ ಏತ್ತಮಲ್ಲ ಭಕ್ತಿ ಶ್ರದ್ಧೆದ ಆರಾಧನೆ ಪಂಡ ತನ್ಕುಲು ನಮ್ಮಿಂಚಿ ಸತ್ತುಲೆಗು ವರ್ಷಾದಿ ಕಾಲಾದಿ ಕೋಲ ನೇಮ ಕೊರ್ಪುನು ಮಾತ್ರತ್ ಪರಕೆ ಪಣದು ನೇಮ ಕೊರ್ಪುನ ಕಟ್ಟಲ ಉಂಡು ಆತ್ಯತ್ ವಿಶೇಷವಾದ ಧರ್ಮ ನೇಮ ಕೊರ್ಪುನ ಸಂಪ್ರದಾಯಲ ಉಂಡು. ಒಯ್ಕ ಕಮ್ಮಿ ಆಂಡಲ ತನ್ಕುಲೇನು ಕಾತೊಂದು ಧರ್ಮ ರಕ್ಷಣೆ ಮಲ್ತೊಂದು ಬರ್ಪುನ ದೈವಲೆಗು ದಾಲ ಕಮ್ಮಿ ಮಲ್ಪಾಯರು. ಕಾರ್ಲ ತಾಲೂಕು ಇನ್ನಾದ ಕಾಚೂರ ಪರಾದಿ ಶ್ರೀಧರ ಶೆಟ್ಟಿ ಜುಮಾದಿ ಬಂಟ ಬೊಕ್ಕ ವರ್ತೆ ಪಂಜುರ್ಲಿ ದೈವಲೆಗು ಶುಕ್ರವಾರ ಪರಕೆದ ನೇಮ ಅಟ್ಟಣೆ ಮಲ್ತದಿದ್ದರು. ಬಯ್ಯಗ ಭಂಡಾರ ಏರ್ದು ರಾತ್ರಿ ದುಂಬತ್ತ ಊರು ಪರ ಊರ ಭಕ್ತರಿಗೂ ನುಪ್ಪು ಪ್ರಸಾದ ಅಟ್ಟಣೆ ಮಲ್ತದು ಜುಮಾದಿ ಬೊಕ್ಕ ಬಂಟ ದೈವಲಿನ ನೇಮ ನಡತಂಡ. ಜುಮಾದಿ ಬಂಟಿನ ನೇಮೊಡ್ದು ಬೊಕ್ಕ ವರ್ತೆ ಪಂಜುರ್ಲಿ ದೈವಲಿನ ನೇಮ ನಡತಂಡ. ಇನ್ನ ಕಾಚೂರ ಪರಾಡಿದ ಶ್ರೀಧರ ಶೆಟ್ಟಿ ಸಂಸಾರ ಕಾಚು ಪರಾಡಿ ರಾಘು ಶೆಟ್ಟಿ ಸಂಸಾರ ಬೊಕ್ಕ ಕುಟುಂಬದಕುಲು ಊರು ಪರ ಊರ ಭಕ್ತಿರು ನೇಮ ತೋದು ದೈವಲಿನ ಇಂಬು ನಟ್ಟೊಂದು ಮೂಲ್ಯದೆ ತೊಂಡೆರು. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲೆ